ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸರ್ವಶಕ್ತ ತಂದೆಯಾದ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಜನಪ್ರಿಯ ರಕ್ಷಕರಾಗಿ ಈ ಭೂಮಿಗೆ ಬಂದ ಘಟನೆಯನ್ನು ಸ್ಮರಿಸಿ ಅವರ ವ್ಯಕ್ತಿತ್ವದಲ್ಲಿ ನಮ್ಮನ್ನು ತೊಡಗಿಸಲು, ಅವರ ಜೀವನ ಕ್ರಮವನ್ನು ಅನುಸರಿಸಲು, ಅವರ ಮೌಲ್ಯಗಳನ್ನು ಪ್ರತಿಪಾದಿಸಿ ಉತ್ತಮ ಜೀವನ ನಡೆಸಲು ಪಿತ ತಂದೆಯೇ ನಮ್ಮನ್ನು ಆರಿಸಿ ಆಶೀರ್ವದಿಸಿರಿ. ನಿಮ್ಮ ಕೃಪೆಯನ್ನು ಅನುಗ್ರಹವನ್ನು ನೀಡಿರಿ. ಆಮೇನ್. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 3 ವಾಕ್ಯ 7ರಿಂದ ಮುಂದುವರಿದು. ಜನಪ್ರಿಯ ಯೇಸು ಸ್ವಾಮಿ ತಮ್ಮ ಶಿಷ್ಯರ ಜೊತೆ ಗಲಿಲೆಯ ಸರೋವರದ ತೀರಕ್ಕೆ ಹೊರಟು ಹೋದರು. ಸಾವಿರಾರು ಜನರು ಅವರನ್ನು ಹಿಂಬಾಲಿಸಿದರು. ಈ ಜನರು ಯೇಸು ಮಾಡುತ್ತಿದ್ದ ಮಹತ್ಕಾರ್ಯಗಳ ಸಮಾಚಾರವನ್ನು ಕೇಳಿ ಗಲಿಲೆಯ ಪ್ರಾಂತ್ಯದಿಂದ, ಜುದೇಯ ಪ್ರಾಂತ್ಯದಿಂದ, ಜೆರುಸಲೇಮ್ ನಗರದಿಂದ, ಇದುಮೇಯ ಪ್ರಾಂತ್ಯದಿಂದ, ಜಾರ್ಡನ್ ನದಿಯ ಪೂರ್ವ ಪ್ರದೇಶ ಹಾಗೂ ಟೈರ್, ಸಿದೋನ್ ಪಟ್ಟಣಗಳ ಸುತ್ತಮುತ್ತಲಿಂದ ಬಂದಿದ್ದರು. ಜನಸಂದಣಿ ಅಧಿಕವಾಗಿದ್ದುದರಿಂದ ಅವರು ತಮ್ಮ ಮೈಮೇಲೆ ಬಿದ್ದಾರೆಂದು ಯೇಸು ತಮಗೆ ಒಂದು ದೋಣಿಯನ್ನು ಸಿದ್ಧವಾಗಿಡಲು ಶಿಷ್ಯರಿಗೆ ಹೇಳಿದರು. ಯೇಸು ಅನೇಕರನ್ನು ಗುಣಪಡಿಸಿದ್ದರಿಂದ ರೋಗಿಗಳೆಲ್ಲರೂ ಅವರನ್ನು ಮುಟ್ಟಬೇಕೆಂದು ಮುನ್ನುಗ್ಗಿ ಮೇಲೆ ಬೀಳುತ್ತಿದ್ದರು. ದೆವ್ವಗಳು ಸಹ ಅವರನ್ನು ಕಂಡಾಗಲೆಲ್ಲ ಅವರ ಪಾದಕ್ಕೆರಗಿ, ನೀವು ದೇವರ ಪುತ್ರ ಎಂದು ಕಿರುಚುತ್ತಿದ್ದವು. ಆದರೆ ಯೇಸು ತಾವು ಯಾರೆಂಬುದನ್ನು ಪ್ರಕಟಿಸಬಾರದೆಂದು ಅವುಗಳಿಗೆ ಕಟ್ಟಪ್ಪಣೆ ಮಾಡುತ್ತಿದ್ದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ನಾವು ಭೂಮಿಯಲ್ಲಿ ಯೇಸುವಿನ ವ್ಯಕ್ತಿತ್ವದ ಪ್ರತಿಬಿಂಬ. ಯೇಸುವಿನ ಬಾಲ್ಯ ಜೀವನ ತನ್ನ ತಂದೆ ತಾಯಿ ಜೊತೆಗೆ, ನೆರೆಯವರ ಜೊತೆಗೆ ಸದ್ದು ಗದ್ದಲವಿಲ್ಲದೆ ನಡೆಯುತ್ತಿತ್ತು. ಸಾರ್ವಜನಿಕವಾಗಿ ಯೇಸು ಜನರಿಗೆ, ಸಮುದಾಯಕ್ಕೆ ತನ್ನ ಸೇವೆಯನ್ನು ಸಾರ್ವಜನಿಕವಾಗಿ ಮುಡಿಪಾಗಿಡುವಾಗ ಯೇಸುವಿನ ಜನಪ್ರಿಯತೆ ಹೆಚ್ಚಾಯಿತು. ಯೇಸುವಿಗೆ ಯಹೂದ್ಯ ಸಮುದಾಯದಲ್ಲಿ, ಯಹೂದ್ಯ ಜನರಲ್ಲಿ, ಕುಟುಂಬದಲ್ಲಿ, ನೆಂಟರಲ್ಲಿ ಬಹಳಷ್ಟು ಅನ್ಯೋನ್ಯ ಸಂಬಂಧ ಇತ್ತು. ಯಹೂದ್ಯರಿಗೋಸ್ಕರೇ ತಾನು ಆರಿಸಲ್ಪಟ್ಟ ಎಂಬ ಯೋಚನೆ ಇತ್ತು. ಯಹೂದ್ಯ ಜನಾಂಗದ ಏಕತೆಗಾಗಿ ಎಲ್ಲ ಮಕ್ಕಳ, ಯುವಕ ಯುವತಿಯರ, ಹಿರಿಯರ, ಬುದ್ಧಿವಂತರ ಏಕತೆಯನ್ನು ಯೇಸು ಪ್ರತಿಪಾದಿಸುತ್ತಿದ್ದರು, ಆಶಿಸುತ್ತಿದ್ದರು. ಅಪಾರ ಆಶೆ ಅವರಿಗೆ. ಒಂದೇ ಜನಾಂಗ ಆಗಿ ಯಹೂದ್ಯರು ಆಯ್ಕೆಯಾದವರು, ದೇವರಿಂದ ಅತಿಯಾಗಿ ಪ್ರೀತಿಸಲ್ಪಟ್ಟವರು. ಸಂಪೂರ್ಣ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಎಲ್ಲ ಜನಾಂಗರಿಗೆ ಯಹೂದ್ಯ ಜನಾಂಗ ಆರಿಸಲ್ಪಟ್ಟ ಜನಾಂಗ ಎಂಬ ಆಶೆ ಯೇಸುವಿನಲ್ಲಿತ್ತು. ತನ್ನ ನಾಡಿಗಾಗಿ, ರಾಷ್ಟ್ರಕ್ಕಾಗಿ ಯೇಸು ತನ್ನ ಜೀವನವನ್ನು ಸಮರ್ಪಿಸಲು ಹಾತೊರೆಯುತ್ತಿದ್ದರು. ಯೇಸುವಿನ ಸಾರ್ವಜನಿಕ ಜೀವನದ ಆರಂಭಿಕ ಸಂಬಂಧ, ತನ್ನ ಸೇವೆಯ ಕೆಲಸಗಳು, ಕಾರ್ಯನಿರ್ವಹಣೆ ಯಹೂದ್ಯರಿಗಾಗಿ, ಯಹೂದ್ಯ ರಾಷ್ಟ್ರಕ್ಕಾಗಿತ್ತು. ಶಿಷ್ಯರನ್ನು ಆಯ್ಕೆ ಮಾಡುವಾಗ ಯೇಸು ಹೇಳಿದರು, ನೀವು ಬೋಧನೆ ಮಾಡುವಾಗ ಯಹೂದ್ಯ ಹಳ್ಳಿಗಳಿಗೆ ಹೋಗಿ ಪ್ರೀತಿಯ ಸಹೋದರ ಸಹೋದರರನ್ನು ತಮ್ಮ ಹತ್ತಿರವಿರುವ ತಮ್ಮ ಸ್ವಂತ ಜನರ ಬಳಿಗೆ ನೀವು ಹೋಗಿ ಎಂಬ ನಿರ್ದೇಶನ ಯೇಸು ಶಿಷ್ಯರಿಗೆ ಕೊಟ್ಟಿದ್ದರು. ತಪ್ಪಿ ಹೋದ
ಕುರಿಗಾಗಿ ಹುಡುಕಾಡುತ್ತಾ ತನ್ನ ಸಮಾಜದ ಜನರಿಗೆ ಯೇಸುವಿನ ಹೃದಯ ಮಿಡಿಯುತ್ತಿತ್ತು. ಯೇಸು ಆಯ್ಕೆ ಮಾಡಿದ ಶಿಷ್ಯರು ತನ್ನ ಸಮುದಾಯದವರೇ, ಪುರುಷರು, ಸಾಮಾನ್ಯ ಬಡ ಜನರಾದರೂ ತನ್ನ ಸಮುದಾಯದವರನ್ನೇ ಅವರು ಆಯ್ಕೆ ಮಾಡಿದ್ರು. ಅವರಿಗೆ ನೀಡಿದ ನಿರ್ದೇಶನ ಅದೇ ಮಾರ್ಗದರ್ಶನದಲ್ಲಿ, ಚಿಂತನೆಯಲ್ಲಿತ್ತು. ನೀವು ಧರ್ಮೋಪದೇಶವನ್ನು ಮಾಡುತ್ತಾ, ಸ್ವರ್ಗ ಸಾಮ್ರಾಜ್ಯದ ವಿಚಾರಗಳನ್ನು ತಿಳಿಸುತ್ತಾ, ಸ್ವಂತ ಜನರ ಬಳಿಗೆ ಹೋಗಿ ಜನರೇನು ಕೊಡ್ತಾರೋ ಅದನ್ನು ತಿಂದು, ಜನರೇನು ನೀಡ್ತಾರೋ ಅದನ್ನು ಸ್ವೀಕರಿಸಿ ಸಂತೃಪ್ತಿಯಲ್ಲಿರಿ. ಬೇಡಿಕೆ ಇಡಬೇಡಿ. ಹೆಚ್ಚು ವಸ್ತುಗಳಿಗೆ ನಿಮ್ಮ ಗಮನವನ್ನು ಕೊಡಬೇಡಿ. ಜನರು ಕುಟುಂಬದಲ್ಲಿ, ಸಮುದಾಯದಲ್ಲಿ ಏನು ನಿಮಗೆ ನೀಡ್ತಾರೋ ಅದನ್ನು ನೀವು ಸ್ವೀಕರಿಸಿ. ನಿಮ್ಮ ಆದ್ಯತೆ ಇರಲಿ ದೇವರ ಸಾಮ್ರಾಜ್ಯಕ್ಕೆ, ದೇವರ ಸಾಮ್ರಾಜ್ಯದ ಪ್ರಮುಖ ಸಂಗತಿಗಳಿಗೆ. ಯೇಸುವಿನ ಕೊನೆಯ ಘಳಿಗೆಗಳು ಪ್ರಿಯರೇ. ಮತ್ತೇನ ಅಧ್ಯಾಯ 28 ವಾಕ್ಯ 19. ಯೇಸುವಿನ ಕೊನೆಯ ಘಳಿಗೆಗಳ ನಿರ್ದೇಶನ ತನ್ನ ಶಿಷ್ಯರಿಗೆ ಕೊಟ್ಟದ್ದು. ಆದುದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಬಾಲ್ಯತನದಿಂದ ಶಿಲುಬೆಯ ಮರಣದ ಸಂದರ್ಭ ಹತ್ತಿರ ಬರುವಾಗ ಪ್ರಭು ಯೇಸುವಿಗೆ ಯಹೂದ್ಯರು ಮಾತ್ರ ಆಯ್ಕೆಯಾದವರಲ್ಲ, ಸರ್ವ ಜನಾಂಗಗಳು, ಸರ್ವ ವಿಶ್ವವ್ಯಾಪಿ ಎಲ್ಲ ರಾಷ್ಟ್ರಗಳ ಜನರು, ತನ್ನ ಸಹೋದರ ಸಹೋದರಿಯರು, ಪಿತದೇವರ ಮಕ್ಕಳು ಎಂಬ ಭಾವನೆ, ವಿಶಾಲವಾದ ಭಾವನೆ, ವಿಶಾಲವಾದ ಹೃದಯ ಮಿಡಿಯುವ ಸೆಳೆತ ಪ್ರಪಂಚದ ಎಲ್ಲ ಜನರ ಕಡೆಗೆ ಪ್ರಭು ಯೇಸು ಕೊಡುವುದನ್ನು ನಾವು ಗಮನಿಸಬಹುದು. ಆರಂಭದಲ್ಲಿ ಆಯ್ಕೆಯಾದ ಜನಾಂಗ, ಬಹಳಷ್ಟು ಪ್ರೀತಿಯ ಸಹೋದರ ಸಹೋದರಿ ಎಂಬ ಯೋಚನೆ ಪ್ರಭು ಯೇಸುವಿಗೆ ಇತ್ತು. ಕ್ರಮೇಣ ದೈವಾತ್ಮ, ದೇವರೇ, ಪಿತದೇವರು ತನ್ನಲ್ಲಿ ತನ್ನ ಜೀವನದ ಮುಖಾಂತರ ತಿಳಿಯಪಡಿಸಿದ ಎಲ್ಲ ವಿಚಾರಗಳನ್ನು ಪ್ರಾರ್ಥನೆಯ ಧ್ಯಾನದ ಮೂಲಕ ದೇವರ ಸಾಮ್ರಾಜ್ಯ ಆಯ್ಕೆಯಾದ ಯಹೂದ್ಯ ಜನಾಂಗಕ್ಕೆ ಮಾತ್ರವಲ್ಲ, ಎಲ್ಲ ಜನರಿಗೆ ಮುಡಿಪಾಗಿಡಲು. ಆದ್ದರಿಂದ ತನ್ನ ಶರೀರ, ರಕ್ತ, ಅಮೂಲ್ಯ ಶಿಲುಬೆಯ ಮರಣ ಯಹೂದ್ಯರಿಗೆ ಮಾತ್ರವಲ್ಲ, ಎಲ್ಲ ಜನಾಂಗದವರಿಗೆ ಅಂತ ಅವರ ಮನಸ್ಸಿನಲ್ಲಿ ಆ ಜ್ಞಾನ, ಆ ಬುದ್ಧಿವಂತಿಕೆ, ಆ ಆಶಯ ಪ್ರಭು ಯೇಸು ಶಿಷ್ಯರಿಗೆ ತಿಳಿಸುತ್ತಾ ತನ್ನ ಮರಣದ ನಂತರ ಈ ಕೆಲಸವನ್ನು, ಪುಣ್ಯ ಕೆಲಸಗಳನ್ನು ಮಾಡಲು ನಿರ್ದೇಶನ ಕೊಡುತ್ತಾರೆ. ಇವತ್ತು ಜಗತ್ತಿನಲ್ಲಿ ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ಸ್ಥಳಗಳಲ್ಲಿ ನೇರವಾಗಿ ಪವಿತ್ರ ಸ್ನಾನ ಪಡೆದು ಕ್ರೈಸ್ತ ಧರ್ಮದಲ್ಲಿ ಸದಸ್ಯರಾಗದೆ, ಆದರೆ ಬಹು ಹತ್ತಿರದಿಂದ, ಆತ್ಮೀಯತೆಯಿಂದ, ವಿಶ್ವಾಸದಿಂದ, ನಾನು ಹೇಳಿದೆ, ಸಂಬಂಧ ಬೆಳೆಸುತ್ತಾ ಪ್ರಭು ಯೇಸುವಿನ ಅನುಯಾಯಿಗಳು ಲಕ್ಷಾಂತರ ಮಂದಿ ಇದ್ದಾರೆ. ಪವಿತ್ರ ಸ್ನಾನ ಪಡೆದು ಪವಿತ್ರ ಸಭೆಯ ಸದಸ್ಯರಾಗಿ ಕ್ರಿಶ್ಚಿಯನರಾಗುವುದಿಲ್ಲ, ಆದರೆ ಕ್ರೈಸ್ತ ಭಕ್ತರಾಗುತ್ತಾರೆ, ಕ್ರೈಸ್ತ ಅನುಯಾಯಿಗಳಾಗ್ತಾರೆ. ಭಕ್ತಿಯಿಂದ, ಭಯಭಕ್ತಿಯಿಂದ, ಶ್ರದ್ಧೆಯಿಂದ ಯೇಸುವಿನ ಆರಾಧನೆ ಮಾಡಿ, ಯೇಸುವಿನ ಭಕ್ತಿಯನ್ನು ಆಚರಿಸುತ್ತಾ ಪ್ರಭು ಯೇಸುವಿನ ಭಕ್ತರು ನಾವು ಎಂಬುದಾಗಿ ಘೋಷಣೆ ಮಾಡುವ ಎಷ್ಟೋ ಲಕ್ಷಾಂತರ ಭಕ್ತರು ಯೇಸುವಿಗಿದ್ದಾರೆ. ನಾವು ಈ ಭೂಮಿಯಲ್ಲಿ
ಯೇಸುವಿನ ವ್ಯಕ್ತಿತ್ವದ ಪ್ರತಿಬಿಂಬ. ನಾನು ಜಗತ್ತಿಗೆ ಬೆಳಕು. ಸಂತ ಯೋನರ ಅಧ್ಯಾಯದಲ್ಲಿ 1ನೇ ಅಧ್ಯಾಯ, ಸಂತ ಯೋನು ಬರೆದ ಪತ್ರದಲ್ಲಿ ಎಲ್ಲ ವಸ್ತುಗಳು ಗೋಚರ ಅಗೋಚರ, ಚರ ಅಚರ ಅವರಿಂದ ಬಂದವು, ಒಂದು ವಸ್ತುವು ಅವರಲ್ಲದೆ ಈ ಭೂಮಿಗೆ ಅಸ್ತಿತ್ವದಲ್ಲಿ ಇಲ್ಲ ಎಂಬುದರ ಬಗ್ಗೆ ಸಂತ ಯೋನನ ಪತ್ರ ಅಧ್ಯಾಯ 1ರಲ್ಲಿ ನಾವು ತಿಳಿಯುತ್ತೇವೆ. ಅಂದ ಮೇಲೆ ಭೂಮಿಯಲ್ಲಿರುವ ಎಲ್ಲ ವಸ್ತುಗಳು ದೇವರ ಪ್ರತಿಬಿಂಬ. ಆ ದೇವರ ಸಾಮೀಪ್ಯ, ದೇವರೇ ಈ ಭೂಮಿಗೆ ಬಂದದ್ದು ಎಲ್ಲ ವಸ್ತುಗಳ ಅಸ್ತಿತ್ವವನ್ನು ದೃಢಪಡಿಸಲು. ಆದ್ದರಿಂದ ಈ ಭೂಮಿಯಲ್ಲಿ ಇರಲಿ, ಆಕಾಶದಲ್ಲೇ ಇರಲಿ, ಪಾತಾಳದಲ್ಲಿರಲಿ, ನೀರಿನಲ್ಲಿರಲಿ, ಎಲ್ಲ ಸ್ಥಳಗಳು ಎಲ್ಲೆಲ್ಲೂ ಇರಲಿ, ಎಲ್ಲವೂ ದೇವರಿಗಾಗಿ, ದೇವರ ಮಹಿಮೆಗಾಗಿ. ಯೋನನ ಅಧ್ಯಾಯ 6. ಯೇಸುವಿನ ಬೋಧನೆ ಪ್ರಕಾರ ಯಹೂದ್ಯರು ಅಬ್ರಹಾಂ ಪಿತಾಮಹರ ಮಕ್ಕಳು. ಕೇವಲ ಆ ಕಾರಣಕ್ಕೆ ಅವರಿಗೆ ಮೋಕ್ಷ ಇಲ್ಲ, ಬದಲಾಗಿ ದೇವಪುತ್ರ ಇವರ ಮೇಲೆ ಇರುವ ವಿಶ್ವಾಸದ ನಿಮಿತ್ತ ಮೋಕ್ಷವನ್ನು ಪಡೆಯುವುದು ಎಂಬುದಾಗಿ ಯೇಸು ತಿಳಿಸ್ತಾರೆ. ಕೇವಲ ಅಬ್ರಹಾಮ, ಇಸಾಕ, ಯಾಕೋಬ ಈ ಪಿತಾಮಹರಿಗೆ ಹುಟ್ಟಿದ ಮಕ್ಕಳದ ಕಾರಣ ಮೋಕ್ಷ, ದೈವಿಕ ಸಾಮ್ರಾಜ್ಯ ಅವರಿಗೆ ದಕ್ಕದು. ಯಾವಾಗ ಪ್ರಭು ಯೇಸುವಿನ ಮಾತುಗಳನ್ನು ಆಲಿಸಿ ಅವರ ಮಾರ್ಗದರ್ಶನ ಪಡೆದು ಅವರ ಹೆಜ್ಜೆಯಲ್ಲಿ ಅವರು ನಡೆಯುತ್ತಾರೋ ಅಂತಹ ವ್ಯಕ್ತಿಗಳಿಗೆ, ಅಂತಹ ಸಮುದಾಯಕ್ಕೆ ಮೋಕ್ಷ, ಅಂತಹ ಸಮುದಾಯಕ್ಕೆ ದೇವರ ಮಕ್ಕಳಾಗುವ ಭಾಗ್ಯ ಎಂಬುದಾಗಿ ಪ್ರಭು ಯೇಸು ತಿಳಿಸುತ್ತಾರೆ. ಹಲವಾರು ಯಹೂದ್ಯ ಮುಖಂಡರಿಗೆ ಒಂದು ಭಾವನೆ ಇತ್ತು, ಒಂದು ಚಿಂತನೆ ಇತ್ತು. ಅದೇನೆಂದರೆ, ತಾವು ಹಳೆ ಒಡಂಬಡಿಕೆಯ ಪ್ರಮುಖ ಗ್ರಂಥಗಳ ಜ್ಞಾನ ಪಡೆದರೆ, ಮೋಶೆಯು ಬರೆದ ಪಂಚಗ್ರಂಥಗಳ ಪಾಂಡಿತ್ಯ ಇದ್ದರೆ ನಮಗೆ ಬೇರೆ ಯಾವುದು ಸವಲತ್ತು ಬೇಡ, ಯಾವ ಐಶ್ವರ್ಯವೂ ಬೇಡ. ನಾವೇ ದೇವರ ಜ್ಞಾನದ ಕೀಲಿಯನ್ನು ಪಡೆದಿದ್ದೇವೆ. ನಮ್ಮ ಮುಖಾಂತರ ಮಾತ್ರ ಇನ್ನೊಬ್ಬರಿಗೆ ದಾರಿ ಅಥವಾ ಬಾಗಿಲು, ಜ್ಞಾನದ ದೇಗುಲ ತೆರೆಯುವುದು ಅಂತ. ತಾವೇ ಬುದ್ಧಿವಂತರು, ತಾವೇ ಜ್ಞಾನಿಗಳು. ಮೋಶೆಯ ಎಲ್ಲ ಆಜ್ಞೆಗಳ, ಎಲ್ಲ ನಿರ್ದೇಶನಗಳ ಜ್ಞಾನ ನಮಗಿದೆ. ಆದ್ದರಿಂದ ಆ ಸ್ವರ್ಗ ಸಾಮ್ರಾಜ್ಯದ ಬಾಗಿಲು ನಮ್ಮ ಕೈಯಲ್ಲಿ ಉಂಟು ಎಂಬ ಭಾವನೆ ಹಲವು ಯಹೂದ್ಯರಿಗಿತ್ತು. ಆದ್ದರಿಂದ ಪ್ರಭು ಯೇಸು ಯೋನನ ಅಧ್ಯಾಯ 6 ಈ ಪವಿತ್ರ ಗ್ರಂಥದಲ್ಲಿ ಯಹೂದ್ಯರಿಗೆ ತಿಳಿಸುತ್ತಾರೆ, ತಾವು ಕೇವಲ ರಕ್ತ ಸಂಬಂಧದ ಮುಖಾಂತರ ದೇವರ ಮಕ್ಕಳಾಗಲು ಬರುವುದಿಲ್ಲ. ಅದರ ಬದಲು ಪ್ರಭು ಯೇಸುವಿನ ಮಾತುಗಳನ್ನು ಆಲಿಸಿ ಅವರ ನೈಜ ಅನುಯಾಯಿಗಳಾದರೆ ಮಾತ್ರ ದೇವರ ಸಾಮ್ರಾಜ್ಯ ನಮಗೆ ಸಿಗುವುದೆಂಬುದಾಗಿ ಪ್ರಭು ಯೇಸು ತಿಳಿಸುತ್ತಾರೆ. ಆದಿಕಾಂಡ ಅಧ್ಯಾಯ 12 ವಾಕ್ಯ 3. ದೇವರ ವಾಗ್ದಾನ ಅಬ್ರಹಾಮನಿಗೆ, ಎಲ್ಲ ರಾಷ್ಟ್ರಗಳ ಜನರು ನಿನ್ನಿಂದ ಆಶೀರ್ವದಿಸಲ್ಪಡುವವು. ಈ ಗ್ರಂಥದ 12ನೇ ಅಧ್ಯಾಯದ ವಾಕ್ಯ 3ರಲ್ಲಿ ನಮಗೆ ಸ್ಪಷ್ಟವಾದ ಒಂದು ವಿಚಾರ ದೇವರು ತಿಳಿಸ್ತಾರೆ. ಅದೇನೆಂದರೆ, ಕೇವಲ ಅಬ್ರಹಾಂ ತಂದೆಯ ಮಕ್ಕಳಿಗೆ, ಯಹೂದ್ಯರಿಗೆ ಮಾತ್ರ ಅಲ್ಲ, ಎಲ್ಲ ರಾಷ್ಟ್ರಗಳ ಜನರಿಗೆ ಅಬ್ರಹಾಮನಿಂದ ಆಶೀರ್ವಾದ ಸಿಗುವುದು ಎಂಬುದಾಗಿ. ಆದ್ದರಿಂದ ದೇವರ ಸಾಮ್ರಾಜ್ಯ, ದೇವರ ಪ್ರತಿಬಿಂಬ, ದೇವರ ವ್ಯಕ್ತಿತ್ವದ ಶಕ್ತಿ, ದೇವರ ವ್ಯಕ್ತಿತ್ವದ ಅನುಗ್ರಹ, ಅನುದಾನ ಅದು ಕೇವಲ ಯಹೂದ್ಯರಿಗೆ ಮಾತ್ರವಲ್ಲ, ಯಾರು ದೇವಪುತ್ರ ಯೇಸುವನ್ನು ನಂಬಿ ಅವರ ಹೆಜ್ಜೆಗಳಲ್ಲಿ ನಡೆಯುತ್ತಾರೋ ಅವರಿಗೇ ದಕ್ಕುವುದು ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸುತ್ತವೆ.
ಸಂತ ಲೂಕನ ಶುಭವಾರ್ತೆ ಅಧ್ಯಾಯ 10 ವಾಕ್ಯಗಳು 25. ಯಹೂದ್ಯರು ಮಾತ್ರ ದೇವರಿಂದ ಪ್ರೀತಿಸಲ್ಪಟ್ಟವರು, ಎಲ್ಲ ಜನರು ನಮ್ಮ ಶತ್ರುಗಳನ್ನು ಸಹ ನಾವು ಪ್ರೀತಿಸಬೇಕು ಎಂಬುದಾಗಿ ಗುಡ್ ಸಮ್ಯಾರಿಟನ್ ಸಹೃದಯಿ ಸಮಾರ್ಯದ ಸಾಮತಿಯಿಂದ ನಾವು ಕಲಿಯುತ್ತೇವೆ. ಜೆರುಸಲೇಮಿನಿಂದ ಜೆರಿಕೋ ಪ್ರಯಾಣ ಹೊರಡುವ ಒಬ್ಬ ವ್ಯಕ್ತಿಗೆ ದರೋಡೆಕೋರರು ಹೊಡೆದು ಬಡಿದು ಸುಲಿಗೆ ಮಾಡಿ ಅರ್ಧ ಜೀವ ಮಾಡಿ ಬಿಡ್ತಾರೆ. ಯಾರು ಈ ಬಡ ವ್ಯಕ್ತಿಯ ಗೋಜಿಗೆ ಬರುವುದಿಲ್ಲ, ಯಾರೂ ದಯೆ ತೋರುವುದಿಲ್ಲ. ಯಾಜಕ ಬರುತ್ತಾರೆ, ಪ್ರಯಾಣ ಮುಂದುವರಿಸ್ತಾರೆ. ಲೇವಿತ ತೆರಿಗೆಯ ಮ್ಯಾನೇಜ್ಮೆಂಟ್ ಮಾಡುವವ, ತೆರಿಗೆ ವ್ಯವಸ್ಥಾಪಕ, ಅವನೂ ಪ್ರಯಾಣದಲ್ಲಿ ಬರ್ತಾನೆ. ಆದರೆ ದರೋಡೆಕೋರರ ಕಷ್ಟಕ್ಕೆ ಒಳಗಾದ ಅರ್ಧ ಜೀವದಲ್ಲಿ ನರಳಾಡುತ್ತಿದ್ದ ಆ ಮನುಷ್ಯನ ಮೇಲೆ ಅನುಕಂಪ ತೋರಿಸುವುದಿಲ್ಲ. ಒಬ್ಬ ಸಮಾರ್ಯದವ ಬರುತ್ತಾನೆ, ಓಡೋಡಿ ಬಂದು ಆ ಅರ್ಧ ಜೀವದಲ್ಲಿ ನರಳಾಡುತ್ತಿದ್ದ ವ್ಯಕ್ತಿಯ ಗಾಯಗಳನ್ನು ಮುಟ್ಟಿ ಸ್ವಚ್ಛ ಮಾಡಿ ದ್ರಾಕ್ಷಾರಸವನ್ನು ಎಣ್ಣೆಯನ್ನು ಹಚ್ಚಿ ತನ್ನಲ್ಲಿದ್ದ ವಸ್ತ್ರದಿಂದ ಬಟ್ಟೆ ಕಟ್ಟಿ ಬ್ಯಾಂಡೇಜ್ ಮಾಡಿ ತಾನು ತಂದ ಪಶುವಾಹಕ ಆ ಪಶುವಿನ ಮೇಲೆ ಈ ರೋಗಿಯನ್ನು ಹಿಡಿದುಕೊಂಡು ಅಪ್ಪುಗೆಯಿಂದ ಪ್ರೀತಿಯಿಂದ ರೋಗಿಯನ್ನು ಶುಶ್ರೂಷೆಗಾಗಿ ಇಟ್ಟುಕೊಳ್ಳುವುದನ್ನು ಹಾಗೂ ಆ ಶುಶ್ರೂಷೆಗಾಗಿ ಬೇಕಾಗುವ ವೆಚ್ಚವನ್ನು ಭರಿಸಿ ಇನ್ನು ಹೆಚ್ಚು ಬೇಕಾದರೆ ತಾನು ಪುನಃ ಮರಳಿ ಬಂದು ಎಲ್ಲ ವೆಚ್ಚವನ್ನು ಕೊಡುವುದಾಗಿ ಆಶ್ವಾಸನೆ ಇಟ್ಟ ಪ್ರೀತಿಸಿದ ಆ ಸಮಾರ್ಯದ ಯಹೂದ್ಯ ಅಲ್ಲದ ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರಭು ಯೇಸು ಗುಣಗಾನ ಮಾಡುತ್ತಾರೆ. ಅಂದಮೇಲೆ ನಾವು ಯೇಸುವಿನ ಸಮುದಾಯದಲ್ಲಿ ಅವರ ಸಂಬಂಧಿಕರಾಗಿ ಅವರ ಜನಾಂಗದಲ್ಲಿ ಹುಟ್ಟಿದರೆ ನಮಗೆ ಮೋಕ್ಷ, ನಮಗೆ ಸ್ವರ್ಗ ಸಾಮ್ರಾಜ್ಯ ಅಲ್ಲ. ಪ್ರಭು ಯೇಸು ಹೇಳುತ್ತಾರೆ, ಯಾರು ದಯೆಯನ್ನು, ಪ್ರೀತಿಯನ್ನು, ಅನುಕಂಪವನ್ನು ತೋರಿಸ್ತಾರೋ ಅಂಥವರಿಗೆ ದೇವರ ಸಾಮ್ರಾಜ್ಯ ಎಂಬುದಾಗಿ. ಯೇಸುವಿನ ವ್ಯಕ್ತಿತ್ವದಲ್ಲಿ ವಿಶ್ವಾಸವಿಟ್ಟ ಶತಪತಿ, 100 ಸೈನಿಕರ ಮುಂದಾಳು ನಾಯಕ, ಯಹೂದ್ಯನಲ್ಲದಿದ್ದರೂ ಅಪಾರ ನಂಬಿಕೆ ಪ್ರಭು ಯೇಸುವಿನಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಪ್ರಭು ಯೇಸು, ನನ್ನ ಮನೆಗೆ ನೀವು ಬರಬೇಡಿ, ನನ್ನಲ್ಲಿಯೂ ಸೇವಕರಿದ್ದಾರೆ, ನಾನು ಆಜ್ಞೆ ಮಾಡ್ತೇನೆ, ಅಪ್ಪಣೆ ಕೊಡುತ್ತೇನೆ, ಹಾಗೆಯೇ ಅವರು ನೆರವೇರಿಸ್ತಾರೆ ನನ್ನ ಸೇವಕರು. ಒಬ್ಬನಿಗೆ ನಾನು ಹೇಳ್ತೇನೆ ನಡೆಯುತ್ತಾನೆ, ಒಬ್ಬನಿಗೆ ಹೇಳ್ತೇನೆ ಎದ್ದೇಳು ಹೇಳ್ತಾನೆ, ಒಬ್ಬನಿಗೆ ಹೇಳ್ತೇನೆ ನಾನು ಇಲ್ಲಿ ಬಾ ಬರ್ತಾನೆ, ಹೋಗ್ತಾನೆ. ನಾನು ನನ್ನ ಸೇವಕನಿಗೆ ಹೇಳಿದ ಆಜ್ಞೆಗಳನ್ನು ಅವರು ಪಾಲಿಸ್ತಾರೆ. ಆದರೆ ಪ್ರಭು ಯೇಸು, ನೀವು ನಮ್ಮ ಮನೆಗೆ ಬಂದು ನಮ್ಮ ಸೇವಕನಿಗೆ ಗುಣಪಡಿಸುವ ಅವಶ್ಯಕತೆ ಇಲ್ಲ, ನಮ್ಮ ಮನೆಗೆ ಬರುವ ಅವಶ್ಯಕತೆ ಇಲ್ಲ ಪ್ರಭುವರೇ. ನೀವೊಂದು ಮಾತು ಹೇಳಿ ನನ್ನ ಸೇವಕ ಗುಣ ಆಗುವನು. ಆ ಅಚ್ಚಲ ಅಮೋಘ ವಿಶ್ವಾಸ ಪ್ರಭು ಯೇಸುವಿನಲ್ಲಿ ಇದ್ದದನ್ನು ಕಂಡು ಪ್ರಭು ಯೇಸು ತಿಳಿಸ್ತಾರೆ, ಇಂಥ ವಿಶ್ವಾಸ ನಾನು ನನ್ನ ಸ್ವಂತ ಜನರಲ್ಲಿಯೂ ಕಂಡಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾಗಿ ಯೋಗ್ಯರಾಗಿ ಬಾಳಬೇಕಾದ್ರೆ ನಾವು ದೇವಪುತ್ರ ಯೇಸುವನ್ನು ನಂಬಬೇಕು, ಅವರ ಮಾತುಗಳನ್ನು ಆಲಿಸಬೇಕು, ಅವರಾಗಿ ಜೀವಿಸಬೇಕು.